ಸೋಲ್ಮೇಲು ನಮ್ಮ ಕುಡ್ಲ ತೊಳು ವಾರ್ತೆಲು ಮುಖ್ಯಾಂಶಗಳು. ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿನ ಆಫೀಸು ದೀಪನ ಹಿಜಾಬ್ ಸಮಸ್ಯೆದ ಪಿರ ಒಂಜಿ ವ್ಯವಸ್ಥೆದ ಕುತಂತ್ರ ಸುದ್ದಿಗಾರರ ಪಾತಿರ್ದು ಮಂತ್ರಿ ವಿ ಸುನೀಲ್ ಕುಮಾರ್. ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ದುಂಬರಿದ್ನ ಪ್ರತಿಭಟನೆ ವಾಶ್ರೂಮ್ಗೆ ಪೋಯರ್ಲ ಬಿಡ್ತಿದ್ದೀರು ಅಕ್ಲಿನ ಜೋಕುಲಾಂಡ ಅಂಚ ಮಲ್ತುದೀರ ಬರವು ಕಲ್ಪನ ಪೊಣ್ಣುಲಿನ ಕಣ್ಣಿಡ್ದು ಕಣನೀರು. ಕಿನ್ನಿಗೋಳಿಡ್ ಇಂಡಿಯನ್ ಗ್ಯಾಸ್ ಪ್ರಿಯಾಂಕ ಏಜೆನ್ಸಿದ ಹೊಸ ಸಿಲಿಂಡರ್ ಬಿಡುಗಡೆ. ಹೊಸ ಸಿಲಿಂಡರ್ ಆತ ದಿನ ಇಜ್ಜಿ ಆತೆ ಹತ್ತು ರಕ್ಷಣೆ ಎಲ್ಲ ಉಂಟು. ಶಾಸಕರು ಉಮನಾಥ ಕೋಟ್ಯಾನ್. ಕಟೀಲ್ ಆಟದ ಮೇಲುಡು ಭಾರಿ ರೈಸಿದ್ನ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಕದ್ರ ಮೈದಾನ ಎಕ್ಕರ್ ಬೊಕ್ಕ ಏಳಿಂಜೆಡು ಒಂಜೇ ದಿನ ಒಂಜೇ ಪ್ರಸಂಗ ನಮ್ಮ ಕುಡ್ಲದ ಸೀದಾ ಪ್ರಸಾರವು ಆಟದ ಅಭಿಮಾನಿನ ಭಾರಿ ಮೆಚ್ಚುಗೆ. ವಾರ್ತೆವಿವರ. ದಕ್ಷಿಣ ಕನ್ನಡ ಜಿಲ್ಲೆ ಜವಾಬ್ದಾರಿಕದ ಮಂತ್ರಿ ವಿ ಸುನೀಲ್ ಕುಮಾರ್ನ ಹೊಸ ಆಫೀಸ್ ಉದೀಪನ ಶನಿವಾರ ಕುಳ್ಳದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಕಟ್ಟನೋಡು ನಡತಂಡು. ಲೋಕಸಭಾ ಸದಸ್ಯರು ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಆಫೀಸ್ ಉದೀಪನ ಮಲ್ತೇರು. ಕುಡ್ಲಡು ಶನಿವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಕಟ್ಟನೋಡು ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಬೊಕ್ಕ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿಗಳಾದುಪುನ ವಿ ಸುನೀಲ್ ಕುಮಾರ್ನ ಹೊಸ ಆಫೀಸ್ ಉದೀಪನ ಆಂಡು. ಮಂತ್ರಿ ವಿ ಸುನೀಲ್ ಕುಮಾರ್ ಇತದ ರಾಜ್ಯ ಬಿಜೆಪಿ ಗುರುಕಾರ್ಯರು ಸಂಸದರು ನಳಿನ್ ಕುಮಾರ್ ತುಡರ್ ಬೋಳ್ಪ ಪೊತ್ತಾದು ಆಫೀಸ್ ಉದೀಪನ ಮಲ್ತೇರು. ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಮೂಡಬಿದ್ರೆ, ಮೇಯರ್ ಪ್ರೇಮಾನಂದ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಶಾಸಕರಾದುಪುನ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಹರೀಶ್ ಪೂಂಜ, ರಾಜೇಶ್ ನಾಯ್ಕ್, ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ್ ಮಿಜರ್, ರಾಜ್ಯ ಕಿಯೋನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ಬಿಜೆಪಿ ನಾಯಕರು ಕಾರ್ಯಕ್ರಮ ಇಟ್ಟಿರು. ಜನತಾ ಪಾರ್ಟಿ ಕೆ ಜೈ, बोलो भारत माता की जय, वंदे मातरम, वंदे मातरम, भारतीय जनता पार्टी के जय, भारतीय जनता पार्टी के जय. ಸಚಿವನಾದ ನಂತರ ನನ್ನ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇವತ್ತು ಕಚೇರಿಯನ್ನು ಅಧಿಕೃತವಾಗಿ ನಮ್ಮ ಸಂಸದರು ರಾಜ್ಯಾಧ್ಯಕ್ಷ ಉದ್ಘಾಟನೆ ಶಾಸಕರ ಸಮ್ಮುಖದಲ್ಲಿ ಇವತ್ತು ಮಾಡಿದ್ದೇನೆ. ಕನ್ನಡದ ಕಬೀರ ಪದ್ಮಶ್ರೀ ಪ್ರಶಸ್ತಿ ಸಂದದ್ನ ಇಬ್ರಾಹಿಂ ಸುತ ಹೃದಯಾಘಾತ ಆದ ಬಾಗಲಕೋಟೆ ಜಿಲ್ಲೆದ ಮಹಾಲಿಂಗಪುರಟು ಶನಿವಾರ ಕಾಂಡ ತಿಡಿಯರು. ಅರೆಗೆ 76 ವರ್ಷ ಪ್ರಾಯ ಆದಿತ್ತಂಡು. ಕನ್ನಡದ ಕಬೀರ ಪದ್ಮಶ್ರೀ ಪ್ರಶಸ್ತಿ ಸಂದದ್ನ ಇಬ್ರಾಹಿಂ ಸುತರ್ ಹೃದಯಾಘಾತ ಆದ ಬಾಗಲಕೋಟೆ ಜಿಲ್ಲೆದ ಮಹಾಲಿಂಗಪುರಟು ಶನಿವಾರ ಕಾಂಡ ತಿಡಿಯರು. ಅರೆಗೆ 76 ವರ್ಷ ಪ್ರಾಯ ಆದಿತ್ತಂಡು. ಕರಿನ ಮೂಜಿ 4 ದಿನೊಡ್ದು ಇಬ್ರಾಹಿಂ ಸುತಾರ್ ಹೃದಯ ಬೇನೆ ಸಮಸ್ಯೆಗೆ ಮರ್ದೆ ಸುಂದಿರು ಶನಿವಾರ ಕಾಂಡೆ ಪಿರ ಎಲ್ಲಿಯ ಮಟ್ಟದ ಹೃದಯಾಘಾತ ಆತಂಡು. ಅರೆನ ಅಪಗನ್ಯ ಆಸ್ಪತ್ರೆ ಕೊನೊತ್ತೇರು ಆಂಡ ಸುತ್ತಾರ ಆಸ್ಪತ್ರೆಡ್ ತೇರಿರು. ಬುಡೆದಿ ಒರಿ ಮಗೆ ಬೊಕ ಇರುವೇರು ಪೊಂಜುಕ್ಲಿನ ಅರ ಅಗತದೇರು. ಕೋಡೆ ಮೂಲೆ ಮನಸ್ ಮಲ್ತದ ವಾಶ್ರೂಮ್ಗೆ ಪೋಯರ್ಲ ಬುಡ್ತುಜಿರು ಜೋಕ್ಲು ಪನ್ಪೇರು ಅಕ್ಲಿನ ಜೋಕ್ಲಾಂಡ ಅಂಚ ಮಲ್ತದ್ವೇರ ಅಂದು ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಲ್ಪನಾ ಪೊಣ್ಣುರ್ತಿ ಕಣ ನೀರು ಜಪುಡಾದಲು ಪ್ರತಿಭಟನೆ ಶನಿವಾರಲ ದುಂಬಾರಿದೆ. ಕೋಡೆ ಮೂಲೆ ವನಸು ಅಂತ ವಾಶ್ರೂಮ್ಗೆ ಪೋಯರ್ಲ ಅವಕಾಶ ಕೊರ್ತುಜಿರು ಜೋಕ್ಲು ಪನ್ಪೇರು ಅಕ್ಲಿನ ಜೋಕ್ಲಾಂಡ ಅಂಚ ಮಲ್ತದ್ವೇರ ಅಂದು ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಲ್ಪನಾ ಪುಣ್ಣೋರ್ತಿ ಕಣ ನೀರು ಜಪುಡಾದಾರೆ. ಹಿಜಾಬ್ ಪಾಡ್ದನ ಬರವು ಕಲ್ಪನೆಗಳಿಗೆ ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕರಿನ ಮೂಜಿ ದಿನುಡ್ದು ಕ್ಲಾಸ್ಗೆ ಪೋಗಿರ ಅವಕಾಶ ಕೊಡ್ತಿದ್ದೀರು. ಅಂಚದ ಕಾಲೇಜ್ ಗೇಟ್ ಎದುರು ಪೊಣ್ಣರು ಪ್ರತಿಭಟನೆ ಮಲ್ತೊಂದುಲೀರು. ಶನಿವಾರದ ಪ್ರತಿಭಟನೆ ನಡತೊಂದಿತ್ತದು ಓರ್ತಿ ಮಾಧ್ಯಮದ ಒಟ್ಟುಗು ಪಾತಿರ್ದು ವಾಶ್ರೂಮ್ಗೆ ಪೋಯರ್ಲ ಬುಡ್ತುಜೇರು. ಅಂಚದ ಕೈತಲ್ದ ಸರ್ಕಾರಿ ಆಸ್ಪತ್ರೆದ ವಾಶ್ರೂಮ್ಗೆ ಬೋದಿತ್ತ ಮೂಲೆ ವನಸ್ಸು ಮಲ್ತದ ನಟ್ಟುನಕ್ಲಿನ ರೀತಿ ಕುಲ್ಲುದ ಇಂಕ್ಲೆಗ್ ಹಿಜಾಬ್ದ ಒಟ್ಟುಗು ಬರವಲ ಬೋಡು ಈತ ವರ್ಷ ಇಂಚಿನೇ ದುಂಬರಿದಜ ಇತ್ತೆಲ ದುಂಬರಿಯಡೆಂದು ಪಂಡಾಲು. ಕಾನೂನುಗು ಕಣ್ಣಿಜ್ಜಿಂದು ಪನ್ಪೇರು ನಾನೊಂಜಿ ಕಡೆಟು ಸರ್ಕಾರಿ ಕೆಲಸ ದೇವರ ಕೆಲಸ ಅಂದು ಪಂತೇರು ಅಪಗಾಂಡ ಈ ಸಮಸ್ಯೆಯನ್ನು ಏರ್ ಪರಿಹಾರ ಮಲ್ಪೊಡು. ಬರವು ವರ್ಷಾಕೇರಿ ಆ ಒಂದು ಬಣ್ಣಗ ಸಮಸ್ಯೆ ಉಂಡು ಮಲ್ಪಂದೆ ಬರವು ಕಲ್ಪನಾಕ್ಲಿನ ಸಮಸ್ಯೆ ಪರಿಹಾರ ಮಲ್ಪುಣವು ಸರ್ಕಾರದ ಕರ್ತವ್ಯ ಆದುಂಡು. ನಿನ್ನೆ ನಾವ್ ಇಲ್ಲೇ ಕೂತ್ಕೊಂಡಿದೀವಿ, ಇಲ್ಲೇ ಊಟ ಮಾಡಿದ್ದು, ವಾಶ್ರೂಮಿಗೆ ಹೋಗ್ತೀವಿ ಅಂತ ಹೇಳಿದ್ರು ವಾಶ್ರೂಮಿಗೆ ಸಹಿತ ಕಳಿಸ್ಲಿಲ್ಲ ಅವಳು ನಮ್ಗೆ. ಅದಕ್ಕೆ ನಾವು ಹೊರಗೆ ಹೋಗಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ವಾಶ್ರೂಮಿಗೆ ಹೋಗಿ ಬಂದಿದ್ವಿ. ಎಷ್ಟು ಕಷ್ಟ ಆಯ್ತಾ, ಧೂಳಲ್ಲಿ ಕೂತ್ಕೊಂಡು ರಸ್ತೆ ಮೇಲೆ ಒಂದು ಭಿಕ್ಷೆ ಬೇಡ ಕೂತ್ಕೊಂಡಿದೀವಿ. ನಾವು ಊಟ ಮಾಡಿದ್ದು ಇಲ್ಲೇ. ಎಷ್ಟು ನಮ್ಮ ಮಕ್ಕಳು ಅಂತಾರೆ ಅವರು ನಮ್ಗೆ. ಇಷ್ಟು ಅವ್ರ ಮಕ್ಕಳಾಗಿದ್ರೆ ಅವ್ರು ಈ ತರ ಮಾಡ್ತಿದ್ದೀರಾ? ನಮ್ಗೆ ಇದೆಲ್ಲ ಮರ್ಕ ತರ ಆಗುತ್ತೆ ಮೀಡಿಯಾದವರಿಗೆ. ಆದ್ರೆ ನಮ್ ದುಃಖ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಹಿಜಾಬು ಬೇಕು, ನಮ್ ಸ್ಟಡಿಯೂ ಬೇಕು. ಇಷ್ಟು ವರ್ಷ ಆಗಿದೆ ಅಲ್ಲ, ಈಗಲೂ ಮುಂದುವರ್ಸ್ಲಿ ಅಲ್ಲ ಹಿಜಾಬ್ದಿಂದ ಸ್ಟಡಿ. ಇಷ್ಟು ವರ್ಷ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ, ಈಗ ಸಡನ್ಲಿ ಹೇಗ್ ಪ್ರಾಬ್ಲಮ್ ಆಯ್ತು ಆ ತರ. ಇಂಡಿಯನ್ ಗ್ಯಾಸ್ ಪ್ರಿಯಾಂಕ ಏಜೆನ್ಸಿದ ಹೊಸ ಸಿಲಿಂಡರ್ ಕುಡ್ಲ ತಾಲೂಕುದ ಕಿನ್ನಿಗೋಳಿಡು ಬಿಡುಗಡೆ ಆತನು. ಮುಲ್ಕಿ ಮೂಡಬಿದ್ರೆ ಶಾಸಕರು ಒಮನಾಥ ಕೋಟ್ಯನ್ ಹೊಸ ಸಿಲಿಂಡರ್ನ ಬಿಡುಗಡೆ ಮಾಡ್ತಾರೆ.
ಇಂಡಿಯನ್ ಗ್ಯಾಸ್ ಪ್ರಿಯಾಂಕ ಏಜೆನ್ಸಿದ ಹೊಸ ಸಿಲಿಂಡರ್ ಬಿಡುಗಡೆ ಕಾರ್ಯಕ್ರಮ ಕಿನ್ನಿಗೋಡಿಯಲ್ಲಿ ನಡೆತಂಡು ಮುಲ್ಕಿಬೆದದ ಶಾಸಕರು ಉಮಾನಾಥ ಕೋಟ್ಯನ್ ಪ್ರಿಯಾಂಕ ಏಜೆನ್ಸಿದ ಹೊಸ ಸಿಲಿಂಡರ್ ಬಿಡುಗಡೆ ಮಾಡ್ತೀರು. ಇಂಡಿಯನ್ ಗ್ಯಾಸ್ದ ಹೊಸ ಸಿಲಿಂಡರ್ ಮಾರ್ಕೆಟ್ಗೆ ಬತ್ತದಿತ್ತದು ಒಂದಿತ್ತು ಉಪಯೋಗ ಮಾತೆರ್ಲದಿತ್ತು ನೋಡು. ಹೊಸ ಸಿಲಿಂಡರ್ ಆತ ದಿನ ಇಜ್ಜಿ ಆತೆ ಆತ ರಕ್ಷಣೆ ಉಂಡು. ಗ್ಯಾಸ್ ಮುಗಿಂಡ ಉಂಡ ಏತು ಉಂಡು ಒಂದು ತಿರಿಯುನೊಲಿ ಪೊಂಜಲಿಗೆ ಒಂದಿನ ಸಾಗರ ಅನುಕೂಲ ಆದುಂಡು ಒಂದಿನ ಎಡ್ಡೆ ರೀತಿಯ ಗಡಸೊಲ್ಲೆಂದು ಉಮಾನಾಥ ಕೋಟ್ಯನ್ ಪಂಡಿರು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಾಹಿಶ್ ಚೌಟ, ಪ್ರಿಯಾಂಕ ಗ್ಯಾಸ್ ಪಟ್ಟಣರ ಜೀವನ್ ಅಂಗಾರಗುಡ್ಡೆ, ಜನಾರ್ದನ ಕೆಲೆಂಜೂರು, ಕೇಶವ ಕರ್ಕೇರ, ರಘುವೀರ್ ಕಾಮತ್, ಬೇಬಿ ಕೆಮ್ಮಡೆ, ಲಕ್ಷ್ಮಣ್ ಸಾಲಿಯನ್, ಕೃಷಿ ಅಧಿಕಾರಿ ಷಣ್ಮುಗ ಕಾರ್ಯಕ್ರಮ ಇಟ್ಟಿರು. ಭಾರತದ ಆಧುನಿಕ ಅಡುಗೆ ಮನೆಗಳಿಗಾಗಿ ನಿರ್ಮಿತ ಫೈಬರ್ ಗ್ಯಾಸ್ ಸಿಲಿಂಡರ್ ಈಗಾಗಲೇ ಪ್ರಿಯಾಂಕಾ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮುಲ್ಕಿ ಇವರು ಪರಿಚಯಿಸ್ತಾ ಇದ್ದಾರೆ. ಇದು ಬಹಳ ಹಗುರವಾಗಿದೆ, ಯಾರಿಗೂ ತಾಯಂದಿರಿಗೆ ಇದನ್ನು ಕೈಯಲ್ಲಿ ಎತ್ತುಕೊಂಡು ಹೋಗಬಹುದು ಮತ್ತು ಗ್ಯಾಸ್ ಎಷ್ಟಿದೆ ಅಂತ ನಮಗೆ ನೋಡ್ಲಿಕ್ಕೆ ಹೊರಗಿಂದ ಕಾಣ್ತದೆ. ಅಂತ ಒಂದು ಇಂಡನ್ ಸಂಯುಕ್ತ ಸಿಲಿಂಡರ್ಗಳನ್ನು ಪರಿಚಯಿಸ್ತಾ ಇದೆ. ಅತ್ಯಂತ ಹಗುರವಾದ ಮತ್ತು ಫೈಬರ್ ಗ್ಯಾಸ್ LPG ಸಿಲಿಂಡರ್ ಈಗಾಗಲೇ ಪ್ರಿಯಾಂಕಾ ಗ್ಯಾಸ್ ಏಜೆನ್ಸಿ ಅವರು ಪರಿಚಯಿಸ್ತಾ ಇದ್ದಾರೆ. ಇದರ ಪ್ರಯೋಜನವನ್ನು ಹೆಚ್ಚಿನ ಜನರು ಮುಂದಿನ ದಿನಗಳಲ್ಲಿ ಪಡೆಯಬೇಕು. ಇದು ಒಂದು ಸೇಫ್ಟಿಗೂ ಒಳ್ಳೆಯದು, ಇನ್ನೊಂದು ಹಗುರವಾಗಿದೆ, ಯಾರಿಗೂ ಎತ್ತಿಕೊಂಡು ಹೋಗಿ ಒಳಗೆ ಇಡ್ಬೋದು. ಗ್ಯಾಸ್ ಎಷ್ಟಿದೆ ಅಂತ ನಮಗೆ ನೋಡ್ಬೋದು, ಯಾಕೆಂದ್ರೆ ಅರ್ಧ ಇದೆಯಾ, ಫುಲ್ ಇದೆಯಾ, ಗ್ಯಾಸ್ ಸಿಲಿಂಡರ್ ಫುಲ್ ಆಗಿದೆಯಾ ಎಲ್ಲ ನಮಗೆ ನೋಡ್ಲಿಕ್ಕೆ ಹೊರಗಿನಿಂದಲೇ ಕಾಣ್ತದೆ. ಶಾಲೆದ ನಿಯಮಲೆಗೆ ಸರಿಯಾದ ನಡತ ನೋಡಾಯಿನವು ಧರ್ಮ ಇತ್ತೆ ಉಪ್ಪುನ ಶಾಲೆ ಕಾಲೇಜಿಡು ಬರವು ಕಲ್ಪೆರ ಆಪುಜಿಂಡ ಆಕಲು ಬೇತೆ ಸಾದಿ ಪತ್ತೊಲಿಯಿಂದ ರಾಜ್ಯ ಬಿಜೆಪಿ ಗುರುಕಾರ ಇರಬೇಕ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು ಶನಿವಾರ ಆರು ಕುಡ್ಲಾಡು ಸುದ್ದಿ ಮಾಧ್ಯಮದ ಕಡೆ ಪಾತೇರಿಯರು. ಕುಡ್ಲಡು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿದ ಮಂತ್ರಿ ವಿ ಸುನೀಲ್ ಕುಮಾರ್ನ ಆಫೀಸ್ ಉದೀಪ ನೋಡಿದ ಬೊಕ್ಕ ಲೋಕಸಭಾ ಸದಸ್ಯರು ಅಂಚನೆ ರಾಜ್ಯ ಬಿಜೆಪಿ ಗುರುಕಾರ್ಲಾದೀಪನ ನಳಿನ್ ಕುಮಾರ್ ಕಟೀಲ್ ಸುದ್ದಿ ಮಾಧ್ಯಮದ ಕಡೆ ಪಾತಿರುದು ಶಾಲೆ ಕಾಲೇಜಿನಡಿ ಹಿಜಾಬ್ ಗೋವೆ ಅವಕಾಶ ಇಜ್ಜಿ ಶಾಲೆದ ನಿಯಮಗಳಿಗೆ ಸರಿಯಾದ ನಡತೊಡನಾಯಿನವು ಧರ್ಮ ಇತ್ತಿನ ಶಾಲೆ ಕಾಲೇಜಿಡು ಬರವು ಕಲ್ಪೆರ ಆಪುಜಿಂಡ ಆಕಳು ಬೇತ ಸಾದಿ ಪತ್ತೊಲಿಂದ ಪಂಡಿರು. ಶಾಲೆ ಪನ್ಪುಣ ಸರಸ್ವತಿ ಮಂದಿರ ಅವರು ಜೋಕ್ಲಿಗೆ ಅಗತ್ಯ ಬರವು ರಾಜ್ಯಡು ಭಾರತೀಯ ಜನತಾ ಪಕ್ಷದ ಅಧಿಕಾರ ಉಂಡು. ಈ ಬಗೆಟ್ ಸರ್ಕಾರ ಕಟ್ಟುನಿಟ್ಟಿದ ಕ್ರಮ ಅದೆತನುಂಡು. ಸಿದ್ದರಾಮಯ್ಯರು ಟಿಪ್ಪು ಜಯಂತಿ ಆಚರಣೆ ಮಲ್ತದು ಧರ್ಮ ಪುಡಪ್ಪನ ಕೆಲಸ ಮಲ್ತದಿருந்து ನಳಿನ್ ಕುಮಾರ್ ದೂರಿಯರು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ, ಹಿಜಾಬ್ ಇರ್ಬೋದು, ಯಾವುದೇ ಈ ರೀತಿಯ ಘಟನೆಗಳಿಗೆ ಆಸ್ಪದಗಳಿಲ್ಲ. ಶಾಲೆ ಅನ್ನತಕ್ಕಂಥದ್ದು ಒಂದು ಸರಸ್ವತಿ ಮಂದಿರ. ಇಲ್ಲಿ ಆ ಶಾಲೆಯ ನಿಯಮ ಮತ್ತು ಅನುಶಾಸನದೊಟ್ಟಿಗೆ ಕಲಿಬೇಕಾಗಿರ್ತಕ್ಕಂಥದ್ದು ಧರ್ಮ. ಅದರೊಳಗೆ ಬೇರೆ ಧರ್ಮ ತರತಕ್ಕಂಥದ್ದು ಸರಿಯಲ್ಲ. ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂಥ ಶಿಕ್ಷಣ, ಯಾರಿಗೆ ಈ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲವೋ ಅವರವರು ಬೇರೆ ದಾರಿಯನ್ನು ಹುಡುಕ್ಬೋದು. ಆದರೆ ನಮ್ಮ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ. ಇಂಥದ್ದಕ್ಕೆ ಎಲ್ಲೂ ಅವಕಾಶಗಳಿಲ್ಲ. ಶಾಲೆಯ ನಿಯಮದ ಅಡಿಯಲ್ಲೇ ಕಲಿಬೇಕು. ಇದನ್ನು ತಾಲಿಬಾನ್ ಮಾಡಲಿಕ್ಕೆ ನಾವು ಅವಕಾಶಗಳನ್ನು ಕೊಡೋದಿಲ್ಲ. ಇಲ್ಲಿರ್ತಕ್ಕಂಥ ನಿಯಮಗಳೇನಿದ್ದಾವೆ, ನಿರ್ದೇಶನಗಳಿದೆ, ಅದಕ್ಕೆ ಸರಿಯಾಗಿ ಪೂರಕವಾಗಿರಬೇಕು. ನಿನ್ನೆ ಸಿದ್ದರಾಮಯ್ಯ ಹೇಳಿದ್ದು ನೋಡಿದ್ದೇನೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿ ಸಾಮರಸ್ಯವನ್ನು ಕೆಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ಶಾದಿ ಭಾಗ್ಯದ ಹೆಸರಲ್ಲಿ ಕೆಲವೇ ಸಮುದಾಯಗಳಿಗೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಹಿಜಾಬ್ನ ಬಗ್ಗೆ ಮಾತನಾಡ್ತಾರೆ. ಅವರು ಯೋಚನೆ ಮಾಡಬೇಕು. ಅವ್ರು ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರ ಆಡಳಿತದಲ್ಲಿ ಈ ರೀತಿಯ ಘಟನೆಗಳು ಎಷ್ಟಾಗಿದ್ದಾವೆ, ಇದರಿಂದ ಏನು ಸಾಮರಸ್ಯ ಕೆಡಿಸಿದೆ ಅನ್ನುವಂಥದ್ದು ಎಚ್ಚರಿಕೆಯಿಂದ ಅವ್ರು ಮಾತನಾಡಬೇಕು ಅಂತ ಹೇಳ್ದ. ಇವತ್ತು ಹಿಜಾಬ್ ಅಂತದ್ದಕ್ಕೆ ನಮ್ಮ ಸರ್ಕಾರ ಅವಕಾಶಗಳನ್ನು ಕೊಡೋದಿಲ್ಲ. ಇವತ್ತು ನ್ಯಾಯಾಲಯದ ಮುಂದಿದೆ, ತೀರ್ಮಾನ ಕಾಯ್ತೇವೆ. ಎಲ್ಲವೂ ನಿಯಮದ ಶಾಲೆಯ ಅನುಶಾಸನಗಳೇನಿದ್ದಾವೆ, ನಿಯಮ ಇದೆ, ಆ ನಿಯಮಕ್ಕೆ ಸರಿಯಾಗಿ ನಡೀತದೆ. ಹಿಜಾಬ್ ಬುರ್ಕಾ ಇಂಚಿತ್ರಿನ ಇಲ್ಲಡ್ದು ಶಾಲೆ ಮುಟ್ಟ ಪಾಡೊಂದು ಬರಡು ಶಾಲೆಡು ಸಮದುಸ್ತು ಪಾಡನಡು ಇಂದದ ಪಿರವು ಒಂಜಿ ವ್ಯವಸ್ಥೆದ ಕುತಂತ್ರ ಉಂಡುದು ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೇರು ಆರು ಶನಿವಾರ ಕುಳ್ಳಡು ಸುದ್ದಿಗಾರರ ಪಾತೇರಿಯರು. ರಾಜ್ಯದ ಇಂಧನ ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿದ ಮಂತ್ರಿಗಳಾದ ವಿ ಸುನೀಲ್ ಕುಮಾರ್ ಶನಿವಾರ ಕುಳ್ಳಾಡು ಸುದ್ದಿಗಾರರ ಪಾತ್ಯದು ಹಿಜಾಬ್ ಬುರ್ಕಾ ಇಂಚಿತ್ರಿನ ಇಲ್ಲಡದು ಶಾಲೆ ಮುಟ್ಟ ಪಾಡೊಂದು ಬರಡು ಐದು ಬೊಕ್ಕ ಶಾಲೆಡು ಸಮದುಸ್ತು ಪಾಡನಡು ಇಡೀ ರಾಜ್ಯಡು ಒಂದುವೇ ರೀತಿ ನಡತೊಂದುಂಡು ಉನ್ನದ ಪಿರವು ವ್ಯವಸ್ಥೆದ ಕುತಂತ್ರ ಉಂಡು ಎಂದು ಪಂಡಿರು. ಕರ್ನಾಟಕಡು ಸರಿ ಇಜ್ಜಿಂದ ಮಲ್ಪೆರೆ ಒಂದಿನ ಕೆಲವೇರು ಮಲ್ತೊಂದುಲ್ಲೇರು ಮಾಧ್ಯಮಡು ಅದು ತಾನು ಪ್ರಶ್ನೆ ಮಲ್ತೊಂದುಲ್ಲೆ ಹಿಜಾಬ್ ಪಾಡ್ಡಂ ವ್ಯಕ್ತಿ ಸ್ವಾತಂತ್ರ್ಯ ಅಂದು ಸಿದ್ದರಾಮಯ್ಯರು ಸೇರಿದು ಪಾಕ ಸಂಘಟನೆ ದಕ್ಕಲು ಪಂಪೇರು ಅಂಚಾಂಡ ಪಳ್ಳಿಡ್ಲ ಪೋಂಜಲೆಗೆ ಪೊಗ್ಗೆರ ಅವಕಾಶ ಕೊರಡು ವ್ಯಕ್ತಿ ಸ್ವಾತಂತ್ರ್ಯ ಉಂಡುಂದಾಂಡ ಪಳ್ಳಿಗೆ ಪೊಗ್ಗೆರೆ ದಾಯ ಅವಕಾಶ ಇಜ್ಜಿ ಸರ್ಕಾರಿ ಶಾಲೆಎರಡು ಇಂಚನೆ ಉಪ್ಪೋಡು ಒಂದು ಅಕ್ಲಿ ನಿಯಮ ಮಲ್ಪಣೆಯನ್ನು ಸರ್ಕಾರ ಸಹಿಸುಜಿ ಮುಸ್ಲಿಂ ಪೊಂಜಲೆಗೆ ತ್ರಿವಳಿ ತಲಾಖ್ ದೆತ್ತು ಪಾಡ್ದು ಭದ್ರತೆ ಕೊರತುನು ಮೋದಿ ಸರ್ಕಾರ ಒಂದಿನ ಅರ್ಥ ಮಲ್ತೊನ್ನೆ ಸರ್ಕಾರ ನಿಕ್ಲಿನ ಎಡ್ಡೆಪ್ಪುಗಾದು ಏಪಲ ಉಂಡು ಏರಾ ಸಿದ್ದರಾಮಯ್ಯ ಖಾದ SDPI ಪಂಡ ನಿಕ್ಲು ಅವಿನ ಮಲ್ಪಡೆ ವ್ಯಕ್ತಿ ಸ್ವಾತಂತ್ರ್ಯ ಬಗೆಟ್ ಪಾತಿರ್ನಕ್ಲು ಪೊಂಜಲಿನ ಪಳ್ಳಿಗಿಲೆ ತಂದು ಪೋಪುನ ಬಗೆಟ್ ತೀರ್ಮಾನ ಮಲ್ಪುಲೆಂದು ಸುನೀಲ್ ಕುಮಾರ್ ಪಂಡೇರು.
ಫೆಬ್ರವರಿ 11ಕ್ಕೆ ಜಿಲ್ಲಾ ಕರ್ನಾಟಕ ಬುಳಿಚಿಲ್ ಸಭೆ ನಡಪೆರೊಂಡು ಜಿಲ್ಲೆದ ಪೂರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಲ್ಗುವೆ ಅಕ್ರಮ ಕೈಕಂಜಿ ಕಂಡಿರ ಅವಕಾಶ ಇಜ್ಜಿ ಪೊಲೀಸರು ಕಾನೂನು ಕ್ರಮದ ತುನುವಿರೆಂದು ಮಂತ್ರಿಯರು ಪಂಡೇರು. ಇದೊಂದು ಬಹಳ ವ್ಯವಸ್ಥಿತವಾದಂಥ ಷಡ್ಯಂತ್ರ. ಹಿಜಾಬ್ ಇರ್ಬೋದು, ಬುರ್ಕಾ ಇರ್ಬೋದು ಇತ್ಯಾದಿಗಳನ್ನು ಮನೆಯಿಂದ ಶಾಲೆಯ ಕಾಂಪೌಂಡಿನ ತನಕ ಹಾಕ್ಕೊಂಡು ಬರಲಿ. ಅದಾದ ನಂತರ ತರಗತಿಗಳಲ್ಲಿ ಕೂತ್ಕೊಳ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳ ಥರನೇ ಸಮವಸ್ತ್ರದಲ್ಲಿ ಕೂತ್ಕೊಳ್ಬೇಕು ಅನ್ನುವಂಥದ್ದು ಸಂಪ್ರದಾಯ. ಇಲ್ಲಿಯ ತನಕ ತುಂಬ ಶಾಲೆಗಳಲ್ಲಿ ಆ ರೀತಿಯಾದ ನಡ್ಕೊಂಡು ಬರ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಏನೋ ಒಂದು ರೀತಿಯಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಕೆಲವರು ಹೊರಟು ಕೆಲವೇ ವಿದ್ಯಾರ್ಥಿಗಳನ್ನು ಎದುರು ಬಿಟ್ಟು ಈ ರೀತಿಯಾದಂಥ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಮಾಧ್ಯಮಗಳ ಮುಖಾಂತರ ಪ್ರಶ್ನೆ ಮಾಡ್ತೇನೆ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥವ್ರು ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಕೊಡಲಿ. ವ್ಯಕ್ತಿ ಸ್ವಾತಂತ್ರ್ಯ ಮಾಡೋರಿಗೆ ಯಾಕೆ ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ? ಒಂದು ಕಡೆ ಮಹಿಳೆಯರಿಗೆ ಎಲ್ಲೂ ಕೂಡ ಪ್ರವೇಶಗಳನ್ನು ನಿರಾಕರಣೆ ಮಾಡುವಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಹೀಗೆ ಬರಬೇಕು ಅಂತೇಳಿ ಅವರೇ ನಿಯಮಾವಳಿಗಳನ್ನು ರೂಪಿಸುವಂಥದ್ದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಸಹಿಸೋದಿಲ್ಲ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಬಂದಿದೆ. ಕಾನೂನಿನ ಚೌಕಟ್ಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನು ಮಾಡ್ತೇವೆ. ಮತ್ತು ನಾನು ನಾಡಿನ ಎಲ್ಲ ಮುಸಲ್ಮಾನ್ ಮಹಿಳೆಯರಿಗೆ ವಿನಂತಿ ಮಾಡ್ತೇನೆ, ನಿಮಗೆ ತ್ರಿಬಲ್ ತಿಲಾಕನ್ನು ರದ್ದು ಮಾಡೋದ್ರ ಮುಖಾಂತರ ಭದ್ರತೆಯನ್ನು ಕೊಟ್ಟಿದ್ದು ಮೋದಿ ಸರ್ಕಾರ. ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರ ಜೊತೆಗೆ ಬರುವಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಯಾರೋ ಶಾಲೆಗೆ ನೆಪದಲ್ಲಿ SDP-ನವರು ಸಿದ್ದರಾಮಯ್ಯನವರು ಖಾದರ್ ಅವರ ಹೇಳಿಕೆಗಳನ್ನು ಕೂತ್ಕೊಂಡು ನೀವು ಇದನ್ನು ಮಾಡಬೇಡಿ. ಶ್ರೀದೇವಿ ಮಹಾತ್ಮೆ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳಡು ಭಾರಿ ರೈಸದ ಪ್ರಸಂಗ ಒಂದು ಕುಡ್ಲದ ಕದ್ರ ಮೈದಾನ ಎಕ್ಕಾರ್ ಕೊಡಮಂದಾಯ ಸ್ಥಾನದಲ್ಪ ಬೊಕ 7 ಶ್ರೀ ಜನಾರ್ದನ ದೇವಸ್ಥಾನದಲ್ಪ ಶುಕ್ರವಾರ ರಾತ್ರಿ ನಡತ್ನ ಕಟೀಲ್ ಮೇಳದ ಮೂಜಿ ದೇವಿ ಮಹಾತ್ಮೆ ಸೇವೆ ಆಟಲ ನಮ್ಮ ಕುಡ್ಲ ಚಾನಲ್ ಸೀದ ಪ್ರಸಾರ ಆದ ಆಟದ ಅಭಿಮಾನಿಗಳನ್ನ ಉಡಲ್ಗೆಂದಿದೆ. ಆ ಬಗೆಟ್ ಒಂಜಿ ವರದಿ. ತುಳುನಾಡ ಆರಾಧನೆ ಬೊಕ ಸಾಂಸ್ಕೃತಿಕ ಕಲೆ ಆದುಪುನ ಯಕ್ಷಗಾನ ಆಟಗೂ ಮೇಯಿ ಮನಸ್ಸು ಮರ್ಲಂದನಕ್ಲೆ ಇಜ್ಜಿಂದೆ ಪನುಲಿ ಜೋಕ್ಲಿಡಿದ ಬತ್ತನ ಮಲ್ಲಕ್ಲೆ ಮುಟ್ಟ ಸರ್ವೇರ್ಲ ಆಟದದ್ದು ಖುಷಿ ಪಟ್ಟೊನ್ವೇರು ಬೇತೆ ಬೇತೆ ಪ್ರಸಂಗಲಿಡು ಒಂಜಿ ದೇವಿ ಮಹಾತ್ಮೆ ಭಾರಿ ರೈಸ್ನ ಪ್ರಸಂಗ ಐನ ಈತ ತುಂಡಲ ಯಾವಂದು ನನಲ ತೂವೊಡುಂದು ಆಟದ ಅಭಿಮಾನಿಲೆಗಾಪು ನಮ್ಮ ಕುಡ್ಲ ಚಾನಲ್ ಸೀದ ಪ್ರಸಾರ ಇತ್ತಿರ ವೇತು ಜನ ಆನ್ಲೈನ್ಲ ತೂಪೇರು ಶುಕ್ರವಾರದಾನಿ ಕದ್ರ ಮೈದಾನಡು ಎಕ್ಕಾರ್ ಕೊಡಮಂದಾಯ ಸ್ಥಾನದಲ್ಪ 7 ಶ್ರೀ ಜನಾರ್ದನ ದೇವಸ್ಥಾನದಲ್ಪ ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಆಟ ನಡೆದಿದೆ. ಅವು ನಮ್ಮ ಕುಳ್ಳಡು ಸೀದ ಪ್ರಸಾರಲ ಆದ ಅವೇತು ಕಲಾ ಅಭಿಮಾನಿನ ಉಡಲ್ಗೆಂದಿದೆ. ದೇವಿ ಮಹಾತ್ಮೆ ಪ್ರಸಂಗದ ರಡ್ ಆಟ ನಮ್ಮ ಕುಳ್ಳಡು ಸೀದ ಪ್ರಸಾರ ಆದಿತ್ತನಲ್ಲ ಅಪರೂಪ ಶುಕ್ರವಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಬೇಳದ ಶ್ರೀದೇವಿ ಮಹಾತ್ಮೆ ಮೂಜಿ ಆಟ ಸೀದ ಪ್ರಸಾರ ಆತದೆ. ಈ ಪ್ರಸಂಗಗಳು ಇಡೀ ಒಂಜಿ ಪುರಾಣದ ಗೇನ ನರಮಾಣ್ಯ ಮನಸ್ಸಿಗೆ ಮೂಡವನವು ವಿಶೇಷವಾದುಂಡು. ಮೈಸಾಸುರನ ಅಬ್ಬರ ಆಯ ಬಣ್ಣಗನೆ ಕೊಂಬುಡು ತಾಡುನಂಚ ತರೆಕುರುಪುನ ಶ್ರೀದೇವಿನ ಕದಂಬವನ ಸಂಚಾರ ವಿಶ್ರಾಂತಿ ಉಜ್ಜಾಲ್ಡ್ ಕುಳ್ಳುನ ತುಂಡ ಮೇಯಿ ಮರ್ಲು ಮನಸ್ಸಾರ್ಲು ಕಟೀಲ್ದ ಭಕ್ತರು ಆಟದ ಅಭಿಮಾನಿ ಭಂಡಾರಿ ಬಿಲ್ಡರ್ಸ್ದ ಯಜಮಾನಿರು ಲಕ್ಷ್ಮೀಶ ಭಂಡಾರಿ ಬೊಕ್ಕ ಆರಿನ ಸಂಸಾರದಕ್ಲು ಸೇವೆ ಆಟ ಆದ ಕದ್ರ ಮೈದಾನಡು ಆಟಣ ಮಲ್ತಿತ್ತೇರು. ಈಗ ಈ ಚಕ್ರವನ್ನು ಆತನಿಗೆ ಒಪ್ಪಿಸು, ಕಳ್ಳರ ವಧೆಯನ್ನು ಆತ ಮಾಡುತ್ತಾನೆ. ಅಮ್ಮ, ನಿನ್ನ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಪರಮ ಸಂತೋಷವಾಯಿತು ತಾಯಿ. ಏನಾಯ್ತೀಗ? ಅದೇ ಎಷ್ಟು ಎಬ್ಬಿಸಿದ್ರು ಅವಳು ಹೇಳೋದಿಲ್ಲ. ಹೌದೇ? ಹೋಗಿ ನೋಡ್ತೀನಿ ಎಂತದಂತೂ ಇಷ್ಟು ನಿಮ್ಮ ಕೊಳೆಯನೆಂದು ಭಾವಿಸ್ರಿ ನನ್ನ ಕಣ್ಣಲ್ಲಿ ನೀರನ್ನು ಬರುತ್ತಿದ್ದೇನೆ. ನಿಮ್ಮ ಕಣ್ಣಲ್ಲಿ ಬರ್ತೇನೆ. ಮಗನೇ ಕಂದ, ಮಗನೇ 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 ವೀಕ್ಷೋ ಮಗನೇ, ಮೋಸ ವಂಚನೆಯಿಂದಾಗಿ ನನ್ನ ತಂದೆಯನ್ನು ಸ್ವರ್ಗದಲ್ಲಿ
ಎಕ್ಕಾರ್ ಕೊಡಮಣಿತಾಯ ದೇವಸ್ಥಾನದಲ್ಪ ಜಯಪಾಟೀಲ್ ಬೆಂಗಳೂರು ಬೊಕ್ಕ ಶ್ರೀಮತಿ ಶ್ರೀದೇವಿ ಮೆಕ್ಲೆನ ಸೇವಿದ ರೂಪಡು ಆಟ ಮೂಡ್ದು ಬತ್ತಂಡು. ಮಕ್ಕಳೇ, ಅಮ್ಮ ನಿಮ್ಮಿಂದ ಘನವಾದ ಕಾರ್ಯ ಒಂದಾಗಬೇಕಿದೆ. ಅಪ್ಪಣೆ ಆಗಬೇಕಮ್ಮ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸುತ್ತೇನೆ. ಈ ಸುದರ್ಶನ ಚಕ್ರವನ್ನು ನೀಡಿದೆ ಎಂದಾದರೆ ದುರುಳರನ್ನು ಮಡುಹಿ ನೀಡುತ್ತಾನೆ. ಅಲ್ಲಿ ಇವ ಗಾಳಿ ಬೀಸುವಾಗ ಕೂತವ್ರು ಅಲ್ಲಿಂದ ಅಲ್ಲಿಗೆ ಹೊರಗಿದ್ರಮ್ಮ. ಮತ್ತೆ ನೋಡ್ತಾ ಇದ್ದಾರೆ ಕೊಡ ಕೊಡ ರಕ್ತ ಕರಿತು ನಾಲಿಗೆ ಹೊರಗಾಕಿದ್ದೆ. ಮಗಳೇ ಮಹೇಶ, ಬಾ ಕಣ್ಣ, ಬಾ ಮಗನೇ, ಬಾ. ಅಂಥವರ ಸೊಕ್ಕೊಂಡು ಇಳಿಸಲಿಲ್ಲ. ಆ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಕೊಂದರು. ವೀಣೆಯನ್ನು ಮೇಟುತ್ತಾ ತಾಳಲಾರದೆ ವಿಷಲಿದ್ದವಳು ನಾನು. ನಾನು ಕೈಗೊಳ್ಳುತ್ತ ಧರ್ಮ ಯಜ್ಞದ ಕೊನೆಯ ಬಲಿವಶನಿನ ಶ್ರೀ ಬ್ರಹ್ಮರಾಂಬಿಕೆನ್ಲೆ ಏಳೆಂಜಿದ ಚಂದ್ರಶೇಖರ ಬೊಕ್ಕ ಶ್ರೀಮತಿ ಜಯಂತಿ ಮುಕ್ಲಿನ ಸಂಸಾರ ಬೊಕ್ಕ ಮಾತೃಶ್ರೀ ಶ್ರೀಮತಿ ರಾಜೀವಿ ಬೊಕ್ಕ ಜೋಕುಲು ಸೇವೆ ಆಟ ಅದು ಏಳೆಂಜಿದ ಶ್ರೀ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನದಲ್ಪ ಆಟಣೆ ಮಲ್ತಿದ್ದೇರಿ. ಇಷ್ಟು ಉದ್ದ ನಾಲಿಗೆ ರಕ್ತ ಕರಿಸದೆ. ಮಗನೇ ಮಹಿಷ, ಬಾ ಕಂದ. ಯಾವ ಇಂದ್ರನಿದ್ದವನ ಅದೊಂದು ತಿಳ್ಕೊಂಡು ಇರು. ನಾನು ಬರ್ತೇನಮ್ಮ. ಕಂದ, ನಿನ್ನ ತಂದೆನು ಬಂದ ಯಕ್ಷ ಮಗ ಯಕ್ಷ. ನಿರ್ಭೀತರಾಗಿರಿ. ಶಂಕದುರ್ಗ ಶಂಕದುರ್ಗ ಕಟೀಲ್ದ ಆಟದ ಆಜಿಮೇಳ ಇದ್ದದು ವಾ ಪ್ರಸಂಗ ಗೊಬ್ಬನೆ ನಂಡಲ ಊರ್ದಾಕ್ಲ ಮಾತ್ರ ಅತ್ತು ಸುದ್ದಿಕ್ಕೆಂದು ದೂರದ ಊರ್ದಾಕ್ಲ ಆಟದ ಅಭಿಮಾನಿಲು ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಿಯರ ಭಕ್ತಿರು ಬತ್ತದು ಆಟ ತೂಕಣವು ಭಾರಿ ವಿಶೇಷವಾದದ್ದು. ಬಜಪೆ ಬಿರ್ಮುದೆ ಕನ್ನಿಕಾ ನಿಲಯದ ಎದುರು ಶುಕ್ರವಾರ ರಾತ್ರಿ ಧರ್ಮ ಸಿಂಹಾಸನ ಪ್ರಸಂಗದ ಆಟ ನಡೆತಂದು ಪೆರ್ಮುದೆ ಭಟ್ರಕೆರೆ ಕನ್ನಿಕಾ ನಿಲಯದ ಯಾದವ ಕೋಟಿಯನ್ ಬೊಕ್ಕ ಸಂಸಾರದಕ್ಲು ಈ ಸೇವೆ ಆಟ ಆಟಣೆ ಮಲ್ತಿದ್ದೀರು. ಬಜಪೆ ಪೆರ್ಮುದೆ ಕನ್ನಿಕಾ ನಿಲಯದ ಎದುರು ಶುಕ್ರವಾರ ಧರ್ಮ ಸಿಂಹಾಸನ ಯಕ್ಷಗಾನ ಆಟ ಅಟ್ಟಣೆ ಮಲ್ತಿದ್ದೀರು. ಪೆರ್ಮುದೆ ಭಟ್ರಕೆರೆ ಕನ್ನಿಕಾ ನಿಲಯದ ಯಾದವ ಕೋಟ್ಯನ್ ಬೊಕ್ಕ ಸಂಸಾರದಕ್ಲು ಸೇವಿದ ರೂಪಡು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಮೇಳೊಡ್ದು ಧರ್ಮ ಸಿಂಹಾಸನ ಆಟ ನಡಪಾದ ಕುರಿಯರು ಊರ ಪರ ಊರ ಆಟದ ಅಭಿಮಾನಿರು ಯಾದವ ಕೋಟ್ಯನಿರ್ನ ಕುಟುಂಬದ ಸಂಸಾರದಕ್ಲು ಬಂಧುಲು ಸೇವೆ ಆಟ ತುಯಿರು.
ಸ್ಥಿತಿಯಲ್ಲಿ ದೃಢವಾಗಿ ನಿಲ್ಲಬೇಕು ಅಂತಾದ್ರೆ ಪರ್ವತಗಳ ಪಾತ್ರ ಮಹತ್ತರವಾದದ್ದು. ಹಸಿದು ಬಂದಿದ್ದೀರಿ, ಹಾಗೆ ಉಂಡು ಹೋಗುವುದಕ್ಕಾಗಿ ಬಂದವರಲ್ಲ. ಮತ್ತೆ ಶುದ್ಧ ಸಾರಂಗದ ಮಾಂಸದ ಅಡುಗೆಯನ್ನು ಮಾಡಿ ನಮಗೆ ಬಡಿಸು, ಉಂಡು ಮಾರ್ಗದಲ್ಲಿ ಹಾರಾಡ್ತಾ ಇರುವಂತಹ ಸಂದರ್ಭದಲ್ಲಿ ದಾರಿಗೆ ಅಡ್ಡವಾಗಿ ಬಟ್ಟೆಯ ಕಾಣ್ತಾ ಇರುವಂತಹ ವಸ್ತುವನ್ನು ಕೇಳ್ತಾ ಇದ್ದಿ. ನಮ್ಮ ರಾಜ ದಾಶರಾಜ. ಹೌದು, ಸಂಪತ್ತಿಲ್ಲ, ಸೌಭಾಗ್ಯ ಇಲ್ಲ, ಬೇಕಾದಂತ ಅರಮನೆ ಇಲ್ಲ, ಆದ್ರೆ ಉಂಟಲ್ಲ ಒಂದು ವಿಶಾಲವಾದಂತಹ ಹೃದಯ. ಹಾಗಾಗಿ ನೀವೇ ನಮ್ಮ ನಾಯಕ ಎನ್ನುವ ಹಾಗೆ ಒಮ್ಮತದಿಂದ ನಾವು ಸೂಚಿಸಿದ್ದು. ಚಕ್ರವರ್ತಿತ್ವದ ಅಡಿಯಲ್ಲಿರುವಂತಹ ಮಾಂಡಲಿಕರಿಗೆಲ್ಲ ಕರೆ ಹೋಗಿದೆ, ಹಸ್ತಿನಾವತಿಗೆ ಕರೆ ಬರಲಿಲ್ಲ. ಕರಿಪುರದಲ್ಲಿ ಭೀಷ್ಮಂಗರಿಯದ ಹಾಗೆ ಬರೆಸು ಲೇಖನಗಳ ಸಕಲ ಭೂಪರಿಗೆ ಹೀಗೆ ಹೇಳ್ತಾನೆ ಅಂತಾದ್ರೆ ಸಿರಿಮುಡಿ ಕಟ್ಟಿದವರ ಕೈಗೆ ಅಧಿಕಾರ ಸಿಕ್ಕಿದ್ರೆ ಇದ್ದದ್ದು ಪೂರ್ತಿ ಹೋದಿತ್ತು. ನೀವು ಹಾಗೆ ಹೇಳಿ ಹೇಳಿಯೇ ಕೊಡುದಿಲ್ಲ ಸಿರಿಮುಡಿಯವರಿಗೆ. ಕೊಟ್ಟು ನೋಡಿ. ತಡಕಾಡಿ ಬಿದ್ದರು ಅಮ್ಮ ಅಭಿಮಾನ್ಯ ನಾನಾದೆ ಅಮ್ಮ. ಇದು ಧರ್ಮ ಸಿಂಹಾಸನ. ವಿನೋದ್ ಕುಲಲ್ ವರ್ಕಾಡಿ ಸಾಹಿತ್ಯ ಬರೆದು ರಾಜೇಶ್ ಪಲ್ಯದ ಪಡ್ಪು ಸಂಕಲನ ಮಲ್ತಿನ ಭಕ್ತಿ ಸುಗಿಪ್ಪು ಕಳಿಯೂರ ಮಾಣಿಕ್ಯ ಸ್ವಾಮಿ ಕೊರಗಜ್ಜ ಸೈನ್ ಕ್ರಿಯೇಷನ್ ಚಾನೆಲ್ ಫೆಬ್ರವರಿ 8 ಅಂಗಾರೆ ಬಯ್ಯ 7 ಗಂಟೆಗೆ ಬಿಡುಗಡೆ ಆಪಣದು ಪ್ರಕಟಣೆ ತೀರ್ಪಾದಿರು. ಎತ್ತೆ ಕೂಡರ ಮುಖ್ಯಾಂಶಗಳು. ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿನ ಆಫೀಸು ದೀಪನ ಹಿಜಾಬ್ ಸಮಸ್ಯೆದ ಪಿರವು ಒಂಜಿ ವ್ಯವಸ್ಥೆದ ಕುತಂತ್ರ ಸುದ್ದಿಗಾರರ ಪಾತಿರ್ದು ಮಂತ್ರಿ ವಿ ಸುನಿಲ್ ಕುಮಾರ್. ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುಂಬರಿದ್ನ ಪ್ರತಿಭಟನೆ ವಾಶ್ರೂಮ್ಗೆ ಪೋಯರ್ಲ ಬಿಡ್ತಿದ್ದೀರು ಅಕ್ಲಿನ ಜೋಕುಲಾಂಡ ಅಂಚ ಮಲ್ತುದೀರ ಬರವು ಕಲ್ಪನ ಪೊಣ್ಣುಲಿನ ಕಣ್ಣಿಡ್ದು ಕಣನೀರು. ಕಿನ್ನಿಗೋಳಿಡ್ ಇಂಡಿಯನ್ ಗ್ಯಾಸ್ ಪ್ರಿಯಾಂಕ ಏಜೆನ್ಸಿದ ಹೊಸ ಸಿಲಿಂಡರ್ ಬಿಡುಗಡೆ. ಹೊಸ ಸಿಲಿಂಡರ್ ಆತ ದಿನ ಇಜ್ಜಿ ಆತೆ ಹತ್ತು ರಕ್ಷಣೆ ಎಲ್ಲ ಉಂಟು. ಶಾಸಕರು ಉಮನಾಥ ಕೋಟ್ಯನ್. ಕಟೀಲ್ ಆಟದ ಮೇಲುಡು ಭಾರಿ ರೈಸಿದ್ನ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಕದ್ರ ಮೈದಾನ ಎಕ್ಕರ್ ಬೊಕ್ಕ ಏಳಿಂಜೆಡು ಒಂಜೇ ದಿನ ಒಂಜೇ ಪ್ರಸಂಗ ನಮ್ಮ ಕುಡ್ಲದ ಸೀದಾ ಪ್ರಸಾರವು ಆಟದ ಅಭಿಮಾನಿನ ಭಾರಿ ಮೆಚ್ಚುಗೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿದು ನನ್ನ ರಾತು ಸುದ್ದಿ ಬಕ್ಕ ಮನರಂಜನೆಗ ತೂ ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊನ್ಮೇಲೆ.